ಸಿದ್ದರಾಮಯ್ಯ ಅವರು ಬಿಜೆಪಿ ಪಕ್ಷದ ಆಂತರಿಕ ವಿಷಯಗಳಿಗೆ ಮೂಗು ತೋರಿಸುವ ಅಗತ್ಯವಿಲ್ಲ. ಅವರು ಬಿಜೆಪಿ ಪಕ್ಷದ ಏಜೆಂಟ್ ಎಂದು ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಖಾರವಾಗಿ ಪ್ರತಿಕ್ರಿಯಿಸಿದರು. ಮಂಗಳೂರಿನಲ್ಲಿ ನ್ಯೂಸ್ ಟೈಮ್ ಕನ್ನಡದ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ, ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಯಡಿಯೂರಪ್ಪ ಪೂರ್ಣಾವಧಿ ಮುಗಿಸಲಿದ್ದಾರೆ ಮತ್ತು ಅಡಿಕೆ ಬೆಳೆಗಾರರ ಹಿತದೃಷ್ಟಿ ಕಾಯಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ. ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವುದು ನಿಶ್ಚಿತ ಎಂದು ಹೇಳಿದರು. ಸಂಶಯಗಳು ಮತ್ತೊಂದು ಯಾವುದಿಲ್ಲ. 4 ಗ್ರ್ಯಾಜುಯೇಟಿವ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ 2 ಪ್ಲಸ್ 2 ಬೈ ಎಲೆಕ್ಷನ್ಸು, ಇದನ್ನು ನಾವು 100ಕ್ಕೆ 100 ಗೆಲ್ತೀವಿ. ಜನ ಇವತ್ತು ಕಳೆದ ಈ ಕೋವಿಡ್ 1 ವರ್ಷದ ಪೀರಿಯಡ್ನಲ್ಲಿ ನರೇಂದ್ರ ಮೋದಿ ಹೇಗೆ ಜಗತ್ತಿನಲ್ಲಿ ಭಾರತವನ್ನು ಒಂದು ಯಶಸ್ವಿ ರಾಷ್ಟ್ರ ಮಾಡಿ ಅದನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಯಡಿಯೂರಪ್ಪರು ಅದು ಕ್ಷೌರಿಕರಿಂದ ಹಿಡಿದು ಮಡಿವಾಳರಿಂದ ಹಿಡಿದು ತರಕಾರಿ ಬೆಳೆಸುವರಿಂದ ಹಿಡಿದು ಹೂವು ಬೆಳೆಸುವರಿಂದ ಪ್ರತಿಯೊಬ್ಬರಿಗೂ ಕೂಡ ಅವರ ಅರ್ಥವ್ಯವಸ್ಥೆ ಸರಿದೂಗಿಸ್ಬೇಕು ಅಂತೇಳಿ ಮಾಡಿದ್ರಲ್ಲ, ಇದೊಂದು ಅದ್ಭುತ ಕೆಲಸ. ಯಾವ ರಾಜ್ಯದಲ್ಲಿ ಎಲ್ಲಿಯೂ ಮಾಡಿಲ್ಲ. ಅದನ್ನು ಒಪ್ಪಿಕೊಂಡು ಇವತ್ತು ಕರ್ನಾಟಕದ ಬೈ ಎಲೆಕ್ಷನ್ನಲ್ಲಿ ಜನ ಇಲ್ಲ, ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗಬೇಕು, BJP ಸರ್ಕಾರನೇ ಇರಬೇಕು, ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಆದ ಕಾರಣ ಎಲ್ಲ ನಮ್ಮ 2 ಬೈ ಎಲೆಕ್ಷನ್ಸು ವಿಧಾನಸಭೆಗೆ, 4 ಗ್ರ್ಯಾಜುಯೇಟ್ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, 6ರಲ್ಲಿ ಯಾರು ಕೂಡ BJP ಗೆಲ್ತಾರೆ. ನಾನು ಹೇಳೋದಲ್ಲ, ಮಾಧ್ಯಮದ ಮಿತ್ರರು ಇದನ್ನೆಲ್ಲ ಸ್ಟಡಿ ಮಾಡಿ ಹೇಳುವಂಥದ್ದು ಹೇಳಿದ್ದಾರೆ. ಈಗಾಗಲೇ ಇವತ್ತು ನಮ್ಮ ಕೋರ್ ಕಮಿಟಿ ಎಲ್ಲ ಸಭೆ ನಡೀತು. ನಾವು ಏನೇನೆಲ್ಲ ಮಾಡಬೇಕು ಅಂತ ಹೇಳುವಂಥ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿದ್ದೀವಿ. ಪಂಚಾಯತ್ ಇಲೆಕ್ಷನ್ ತಯಾರಿಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ನೋಟಿಫಿಕೇಷನ್ ಆಗಲಿಕ್ಕೆ ಮೊದಲೇ ಪ್ರಾರಂಭ ಮಾಡಿದ್ವಿ. ಮತ್ತು ಪಂಚಾಯತ್ ಇಲೆಕ್ಷನ್ನಲ್ಲಿ ಈ ಬಾರಿ ನಮ್ಮ ನಿಶ್ಚಯ ಇದೆ, ಕರ್ನಾಟಕದ 80% ಪಂಚಾಯತ್ಗಳನ್ನು 80% ಪಂಚಾಯತ್ಗಳನ್ನು ಭಾರತೀಯ ಜನತಾ ಪಾರ್ಟಿ ತಮ್ಮ ತೆಕ್ಕೆಗೆ ಹಾಕ್ಕೊಳ್ಬೇಕು ಮತ್ತು ಸಾಮಾನ್ಯ ಜನರ ಜೊತೆ ಪಕ್ಷದ ಕಾರ್ಯಕರ್ತರು ಮತ್ತು ಅಧಿಕಾರ ಮಾಡುವಂಥ ಪಕ್ಷ ಇದು ಪೂರ್ತಿ ಲಿಂಕ್ ಇರಬೇಕು ಅಂತ ಹೇಳುವಂಥದ್ದು ನಿಶ್ಚಯವನ್ನು ಮಾಡಿದ್ದೀವಿ. ಆಗುತ್ತೆ, ಅದು ಯಶಸ್ವಿ ಆಗುತ್ತೆ. ನಾನು ಸಿದ್ದರಾಮಯ್ಯರಿಗೆ ನನ್ನ ನೆಗೆ ಬರುತ್ತೆ. ಯಾಕೆಂತ ಹೇಳಿದರೆ, ಸಿದ್ದರಾಮಯ್ಯರು ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಯಾವಾಗ ಇಳಿತೇನೆ ಯಾವಾಗ ಹತ್ತೇನೆ ಅಂತ ಗೊತ್ತಿರಲಿಲ್ಲ. ಈಗ ಮುಂದೆ ಅವರ ಪಾರ್ಟಿಯಲ್ಲೇ ಯಾರು ಮುಖ್ಯಮಂತ್ರಿ ಅಂತ ಹೇಳಂತ ನಿಶ್ಚಯ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅವರು BJP ಒಳಗೆ ಬಂದುಕೊಂಡು ನಾವು ಅದನ್ನು ಮಾಡ್ತಾರೆ, ಅಲ್ಲಿಂದ ನನಗೆ ಮೆಸೇಜ್ ಬಂದಿದೆ ಅಂತ ಹೇಳುವಂಥದ್ದಿದ್ದರೆ ಏನು ನಮ್ಮ ಸಿದ್ದರಾಮಯ್ಯ ಏಜೆಂಟ ನಮ್ಮದು? ಅಥವಾ ಒಂದು ವೇಳೆ ಅವರೇನಾರು ಅಂತ ಕೆಲಸ ಮಾಡುವಂಥದ್ದಿದ್ದರೆ ಅವರ ಪಾರ್ಟಿ ಕೆಲಸ ಮಾಡಲಿ, ನಮ್ಮ ಪಾರ್ಟಿ ಕೆಲಸ ಮಾಡೋಕ್ಕೆ ಬರೋದು ಬೇಡ. ನಮ್ಮ ಪಾರ್ಟಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಇಲ್ಲ. ಮುಂದಿನ 2 ವರ್ಷಗಳ ಕಾಲ ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಓವರಾಲ್ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಚೆನ್ನಾಗಿ ತಗೊಂಡೋಗುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಪಕ್ಷನೂ ಮಾಡ್ತದೆ, ನಮ್ಮ ಸರ್ಕಾರನೂ ಮಾಡ್ತದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವೆಲ್ಲ ಸೇರಿಕೊಂಡು ಅದು ಇಂಜೂರಿಯಸ್ ಟು ಹೆಲ್ತ್ ಅಲ್ಲ ಅಂತ ಹೇಳುವಂಥ ನಾನು ಈಗಾಗಲೇ ಮಾಡಿದ್ದೇವೆ. ಅದನ್ನು ಕೋರ್ಟು ಏನು ತೀರ್ಮಾನ ಕೊಡ್ತದೆ ಅದಕ್ಕೆ ಬದ್ಧರಾಗಿದ್ದೇವೆ. 100ಕ್ಕೆ 100 ಅಡಿಕೆ ಇಂಜೂರಿಯಸ್ ಅಲ್ಲ. ಅದಕ್ಕೆ ಸೇರಿಸುವಂಥ ತಂಬಾಕಿರ್ಬೋದು, ಬೇರೆ ಜರ್ದಾಗಿರ್ದ ಇರ್ಬೋದು, ಇದರಿಂದ ತೊಂದರೆ ಆಗ್ತಾ ಇರ್ಬೋದು. ನಾವು ಅದನ್ನೆಲ್ಲ ಈಗ ಬೇರ್ಪಡುವಂಥ ಕೆಲಸ ಮಾಡಿದ್ದೀವಿ. ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗಲ್ಲ. ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆದರೂ ಕೂಡ ಯಾವತ್ತೂ ಕೂಡ ನಾನು ಅವರನ್ನು ಬಿಟ್ಟು ಹಾಕಲ್ಲ. ಅಡಿಕೆ ಬೆಳೆಗಾರರ ಪರವಾಗಿ ನಿಲ್ತಾನೆ. ಅಡಿಕೆ ಬೆಳೆಗಾರರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮದಿದೆ. ನೋಡಿ, ನಾನು ಹೇಳುವಂಥದ್ದಿಷ್ಟೇ, ನಮ್ಮ ಅಡಿಕೆ ಜಾಸ್ತಿಯಾಗಿ ಬರ್ತಾ ಇರುವಂಥದ್ದು ನಮ್ಮ ಸಾರ್ಕ್ ಕಂಟ್ರಿಗಳಿಂದ. ಅದು ನಿಮ್ಮ ಮಲೇಷ್ಯಾ ಇರ್ಬೋದು, ನಿಮ್ಮ ಇದು ಯಾವುದು ಶ್ರೀಲಂಕಾ ಇರ್ಬೋದು, ಬರ್ಮಾ ಇರ್ಬೋದು, ಈ ಭಾಗದಿಂದ ಅದು ಕಾಡುತ್ಪತ್ತಿಯಾಗಿ ಬರ್ತಾ ಇರ್ತದೆ. ನಾವೀಗ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ದೀವಿ. ಭಾರತ ದೇಶದಲ್ಲಿ ಬೆಳೆಸುವಂಥ ಅಡಿಕೆ ಬೆಳೆಗಾರನಿಗೆ ರಕ್ಷಣೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೀವಿ.